ಮುಸ್ಲಿಂ ವಚನ ಪರಿಷತ್ತಿಂದ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೋಶಾಧಿಕಾರಿಯಾದಂಥ ಅಶ್ರಫ್ ಬಾಬು ಪಡೀಲ್, ನಮ್ಮ ಲೀಗಲ್ ಅಡ್ವೈಸರ್ ಕಾನೂನು ಸಲಹೆಗಾರರಾದಂಥ ಅಡ್ವೊಕೇಟ್ ಸಾಕಿರಾಜಿ ಮಿತ್ತೂರ್, ಇಬ್ಬರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸೀರ್ ಪರ್ಲಡ್ಕ, ರಶೀದ್ ಮುರಾ ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಮೂಸಾ ಕರೀಮಾನಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮಗಳನ್ನು ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಗೋವಧೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಸೀದಿಗಳಲ್ಲಿ ಪೊಲೀಸರು ಜಾಗೃತಿ ಕಾರ್ಯಕ್ರಮ ಮಾಡುವುದು ಅಸಂವಿಧಾನಿಕ ಮತ್ತು ಸಮುದಾಯವನ್ನು ಕ್ರಿಮಿನಲೈಸ್ ಮಾಡುವ ಕೃತ್ಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಕ್ರಮ ದನ ಸಾಗಾಟ ಮತ್ತು ದನ ಹತ್ಯೆಯ ಕುರಿತು ಮಸೀದಿಗಳಿಗೆ ಭೇಟಿ ನೀಡಿ ಕರ್ನಾಟಕ ಗೋವಧೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆ ಜಾಗೃತಿ ಎಂಬ ಕಾರ್ಯಕ್ರಮದ ಸಂವಿಧಾನಿಕ ತಾರತಮ್ಯದ ಕೃತ್ಯವನ್ನು ಎಸಗುತ್ತಿದೆ. ಕಾಯ್ದೆಯೊಂದನ್ನು ಮುಸ್ಲಿಂ ಸಮುದಾಯಕ್ಕೆ ಸೀಮಿತಗೊಳಿಸಿ ಸಮುದಾಯವನ್ನು ಅವಮಾನಿಸುವ ಧಾರ್ಮಿಕ ಕೇಂದ್ರವನ್ನು ಕ್ರಿಮಿನಲೈಸ್ ಮಾಡುವ ಹುನ್ನಾರವಾಗಿದೆ. ಧರ್ಮಸ್ಥಳದ ಪೊಲೀಸರು ಕೊಕ್ಕಡ ಮಸೀದಿಗಳಿಗೆ ಭೇಟಿ ನೀಡಿ ಜನಜಾಗೃತಿ ಹೆಸರಿನಲ್ಲಿ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಸುಳ್ಯ ವ್ಯಾಪ್ತಿಯ ಸುಳ್ಯ ಕೇಂದ್ರ ಜುಮಾ ಮಸೀದಿ, ಮೊಗರ್ಪಣ ಜುಮಾ ಮಸೀದಿ, ದುಗ್ಗಲಡ್ಕ ಮಸೀದಿ, ಸುಣ್ಣಮೂಲೆ, ಕುಂಭಕೋಡು, ಅರಂತೋಡು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಬಂದ ಜನರನ್ನು ನಿಲ್ಲಿಸಿ ಕರ್ನಾಟಕದ ಗೋವಧೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆಯನ್ನು ವಿವರಿಸಿದ್ದಾರೆ. ಕಾಯ್ದೆ ಉಲ್ಲಂಘಿಸಿದವರ ಮನೆಗಳಿಗೆ ಜಪ್ತಿ ಮಾಡಲಾಗುವುದೆಂದು ಪೊಲೀಸರು ಮಸೀದಿಯಲ್ಲಿ ಬೆದರಿಸಿದ್ದಾರೆ. ಇದು ಕರ್ನಾಟಕ ಗೋವಧೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆಯನ್ನು ಮುಸ್ಲಿಮರು ಮಾತ್ರ ಉಲ್ಲಂಘಿಸುತ್ತಾರೆ ಎಂಬ ಸಂದೇಶ ನೀಡುತ್ತದೆ. ಕಾಯ್ದೆಯೊಂದನ್ನು ಒಂದು ಸಮುದಾಯ ಮಾತ್ರ ಉಲ್ಲಂಘಿಸುತ್ತದೆ ಎಂದು ಹೇಳುವುದು ಸಮುದಾಯವನ್ನು ಕ್ರಿಮಿನಲೈಸ್ ಮಾಡುವ ಕೃತ್ಯವಾಗುತ್ತದೆ. 2019 ಡಿಸೆಂಬರ್ 13ರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ಪೊಲೀಸರ ಠಾಣೆಯಲ್ಲಿ ದಾಖಲಾದ ದನಕಳ್ಳತನ FIRನಲ್ಲಿ ಅನಿಲ್ ಪ್ರಭು ಹೆಸರಿದೆ. 2021 ನವೆಂಬರ್ 8ರಂದು ಮೂಡುಬಿದ್ರೆ ದನವನ್ನು ಕದ್ದು ಮಾಂಸಕ್ಕಾಗಿ ಮಾರಾಟ ಮಾಡುತ್ತಿದ್ದ ಸಂಬಂಧ ದಾಖಲಾಗಿರುವ FIRನಲ್ಲಿ ವಲ್ಪಾಡಿ ಗ್ರಾಮದ ಪವನ್ ಕುಮಾರ್, ಮರೂರಿನಲ್ಲಿ ಸತೀಶ್ ಮತ್ತು ಜಯಾನಂದ ಹೆಸರಿದೆ. 2021 ಸೆಪ್ಟೆಂಬರ್ 17ರಂದು ಮೂಡುಬಿದ್ರೆಯಲ್ಲಿ ದಾಖಲಾದ ದನಕಳ್ಳತನ FIRನಲ್ಲಿ ಹರಿಶ್ಚಂದ್ರ ಆಚಾರ್ಯ ಮತ್ತು ಕರಿಯ ಎಂಬ ಹೆಸರುಗಳಿವೆ. ಬೆಳ್ತಂಗಡಿಯ ಸೊನಂದೂರು ಸಾಲಾಬಲಿ ಪೊಲೀಸರು ಟೆಂಪೋವೊಂದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ 2 ಹೋರಿಗಳು ಮತ್ತು ಕರುಗಳು ಪತ್ತೆಯಾಗಿದ್ದು, ಆರೋಪಿಯನ್ನು ವಿಚಾರಣೆ ಒಳಪಡಿಸಿದಾಗ ಪನಕಜೆಯ ಸಬರಬೈಲು ನಿವಾಸಿ ಗಣೇಶ್ ಎಂಬುದು ಬಯಲಾಯಿತು. ಇಂದು ಪೂಂಜಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2021 ಸೆಪ್ಟೆಂಬರ್ 23ರಂದು ನೆಲ್ಯಾಡಿ ರಸ್ತೆಯಲ್ಲಿ ದನ ಸಾಗಾಟ ಪತ್ತೆಯಾಗಿದ್ದು, ಉಪ್ಪಿನಂಗಡಿ ಪೊಲೀಸರು ಗುರುಪ್ರಸಾದ್ ವಿರುದ್ಧ ಅಕ್ರಮ 96/2021 ಕಲಂ 11 ಅಡಿ ಕಲಂ 66 ಅಡಿ 90ರಂತೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮತ್ತು ಮುಂದುವರಿದು 2020 ಸೆಪ್ಟೆಂಬರ್ 4ರಂದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದನಕಳ್ಳತನ FIRನಲ್ಲಿ ಕಾಸರಗೋಡು ಪಾಲಾರು ಬಂದಡ್ಕ ನಿವಾಸಿಗಳಾದ ಶಿವಪ್ರಸಾದ್ ಭಟ್ 52 ಮತ್ತು ಚಂದ್ರನ್ ಟಿ ಎಂಬವರ ಹೆಸರುಗಳಿದ್ದು, ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಟ್ಲದ ಹಿಡಿಕುದು ಗ್ರಾಮದ ಅಕ್ರಮವಾಗಿ ಗೋಸಾಗಾಟ ಮಾಡುತ್ತಿದ್ದ ಮಿತ್ತೂರು ಬರ್ಕೋಡಿ ನಿವಾಸಿ ಪದ್ಮನಾಭ ಗೌಡ ಎಂದು ಗುರುತಿಸಲಾಗಿದ್ದು, ಪದ್ಮನಾಭ ಗೌಡದಿಂದ ಪೊಲೀಸರು 2025 ಜುಲೈ 30ರಂದು ಕೇಸ್ ದಾಖಲಿಸಿಕೊಂಡಿದ್ದಾರೆ. 2020 ಜುಲೈ 20ರಂದು ಬೆಳ್ತಂಗಡಿಯ ಸೂರ್ಯ ಅಂಬಲಿಯ ಮನೆಯ ಕೊಟ್ಟಿಗೆಯಿಂದ ದನಕಳ್ಳತನ ಮಾಡಿದ ಆರೋಪಿ ರಾಜೇಶ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. 2021 ನವೆಂಬರ್ 24ರಂದು ಬೆಳ್ತಂಗಡಿಯಲ್ಲಿ ಅಕ್ರಮ ಗೋಸಾಗಾಟ ಮಾಡುತ್ತಿದ್ದ ಆರೋಪಿಗಳಾದ ಬಸವರಾಜ್, ಅವಿನಾಶ್ BR, ಪುಷ್ಪರಾಜ್ GS, ಹರೀಶ್ ಹರೀಶ, ಸೀನಾ ಪೂಜಾರಿ ವಿರುದ್ಧ ತನಿಖೆ ನಡೆಸಿದ ಬೆಳ್ತಂಗಡಿ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. 2021 ಡಿಸೆಂಬರ್ 15ರಂದು ಬೆಳ್ತಂಗಡಿ ಪೊಲೀಸರು ದನವನ್ನು ಸಾಗಾಟ ಮಾಡುತ್ತಿರುವ ಬೆಳ್ತಂಗಡಿ ಗರ್ರಾಡಿ ಗ್ರಾಮದ ಶೇಖರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 2020 ಫೆಬ್ರವರಿ 12 ಬೈಂದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಗೋಹತ್ಯೆ ನಿಷೇಧ ಕಾಯ್ದೆ 2022ನೇ FIRನಲ್ಲಿ ಮೈಸೂರಿನ ರಾಘವೇಂದ್ರ ಎಂಬಾತನ ಹೆಸರಿದೆ. ಎಲ್ಲ ಕೃತ್ಯಗಳಲ್ಲಿ ಸ್ಥಳೀಯರು ಪೊಲೀಸ್ ಸಂಬಂಧಪಟ್ಟ ಊರಿನ ಧಾರ್ಮಿಕ ಸ್ಥಳದಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆಯೇ? ಈ ಎಲ್ಲ ಪ್ರಕರಣದಲ್ಲಿ
ಇಲ್ಲದೇ ಇರುವ ಪ್ರೊಸೀಜರನ್ನು ಮುಸ್ಲಿಂ ಧಾರ್ಮಿಕ ಕೇಂದ್ರ ಮಾಡಲು ಕಾರಣವೇನು? ಧರ್ಮಸ್ಥಳ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ 72 ಸರಿ ಗೋವಿಗೂ ಕೊಕ್ಕಡ ಮಸೀದಿಗೆ ಏನು ಸಂಬಂಧ? ಇದು ಕೇವಲ ಮಸೀದಿ ಮತ್ತು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿರಿಸುವುದು ಮುಸ್ಲಿಂ ಸಮುದಾಯವನ್ನು ಕ್ರಿಮಿನಲ್ ಸಮುದಾಯ ಎಂಬ ಘೋಷಿಸುವ ಹುನ್ನಾರದಂತೆ ಕಾಣಿಸುವುದಿಲ್ಲವೇ? ಭಾರತದ ಸಂವಿಧಾನದ 25-26 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಧಾರ್ಮಿಕ ವಿಷಯದಲ್ಲಿ ತಮ್ಮದೇ ಆದ ವ್ಯವಹಾರ ನಿರ್ವಹಿಸಲು ಸ್ವಾಯತ್ತತೆಯನ್ನು ಖಾತರಿಪಡಿಸುತ್ತದೆ. ಪೊಲೀಸರು ಸೇರಿದಂತೆ ಯಾವ ರಾಜ್ಯದ ಪ್ರಾಧಿಕಾರ ಪೂಜಾ ಸ್ಥಳಕ್ಕೆ ತೊಂದರೆ ಉಂಟು ಮಾಡುವ ಅಥವಾ ಕಳಂಕ ತರುವ ರೀತಿಯಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಧಾರ್ಮಿಕ ಸ್ಥಳಗಳಿಗೆ ವಿಶೇಷವಾಗಿ ಗೋಹತ್ಯಂತ ಸೂಕ್ಷ್ಮ ವಿಷಯದ ಮೇಲೆ ಅಪರಾಧ ಜಾಗೃತಿ ಕಾರ್ಯಕ್ರಮ ನಡೆಸುವುದು ಸಂವಿಧಾನ ಘೋಷಿತ ರಾಜ್ಯದ ತಟಸ್ಥತೆಯನ್ನು ಉಲ್ಲಂಘಿಸುತ್ತದೆ. ಕರ್ನಾಟಕ ಪೊಲೀಸ್ ಕಾಯ್ದೆ 1960 ಪೊಲೀಸ್ ಕರ್ತವ್ಯವನ್ನು ಕಾನೂನುಬದ್ಧ ಅಧಿಕಾರ ಅಡಿಯಲ್ಲಿ ಮತ್ತು ನಿಗದಿತ ಮಿತಿಯೊಳಗೆ ನಿರ್ವಹಿಸಬೇಕು. ಪೊಲೀಸರು ಸಕ್ಷಮ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಕಾರ್ಯನಿರ್ವಹಿಸಲು ಬದ್ಧರಾಗಿರುತ್ತಾರೆ ಹೊರತು ನಿರಂಕುಶವಾಗಿ ಅಲ್ಲ. ಧಾರ್ಮಿಕ ನೆಲೆಯಲ್ಲಿ ಕಾಯ್ದೆಯೊಂದರ ಕುರಿತು ಅನಧಿಕೃತ ಜಾಗೃತಿ ಅಭಿಯಾನವನ್ನು ನಡೆಸುವುದು, ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಮೀಸಲು ಮಾಡಿ ಆರೋಪಿಸುವುದು ಅಧಿಕಾರದ ದುರುಪಯೋಗ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ. ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ನಡೆಸುವುದಾದರೆ ಅದು ಪ್ರಾರ್ಥನಾ ಸಲಹೆ ಮಾಡುವಂತಿಲ್ಲ. ಅದನ್ನು ಎಲ್ಲ ಜಾತಿ ಸಮುದಾಯ ಮಹಿಳೆ ಪುರುಷರು ಸೇರಬಹುದಾದ ತಟಸ್ಥ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಬೇಕು. ಮಸೀದಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಕಾಯ್ದೆ ಬಗ್ಗೆ ಎಚ್ಚರಿಕೆ ಜಾಗೃತಿ ನೀಡುವುದು ಅಪರಾಧ. ಹಾಗಾಗಿ ಸದ್ರಿ ಪೊಲೀಸ್ ಸಿಬ್ಬಂದಿ ಹಾಗೂ ಆ ಸಿಬ್ಬಂದಿಯನ್ನು ನಿರ್ದೇಶನ ನೀಡಿದ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಪುತ್ತೂರು ತಾಲೂಕು ಪೊಲೀಸ್ ಮಹಾನಿರ್ದೇಶಕ ಕರ್ನಾಟಕ ರಾಜ್ಯ ಬೆಂಗಳೂರು ಇವರಿಗೆ ಮನವಿಯನ್ನು ಮಾಡುತ್ತದೆ. ಗೋ ಹತ್ಯೆ ಕಾನೂನು ಜಾರಿಯಲ್ಲಿದ್ದರೆ ಅದಕ್ಕಾದಂಥ ಕಾನೂನಿದೆ, ಅದನ್ನು ತಡೆಯುವಂಥ ಕೇಸ್ ದಾಖಲಿಸಿ ಹಾಕಿ. ಆದರೆ ಗೋ ಹತ್ಯೆಗೂ ಮಸೀದಿಗೂ ಏನು ಸಂಬಂಧ? ಗೋ ಹತ್ಯೆಯಲ್ಲಿ ಎಲ್ಲ ಸಮುದಾಯದವರು ಸಾಗಾಟದಲ್ಲಿದ್ದಾರೆ, ಇದರಲ್ಲೂ ಇದ್ದಾರೆ. ಒಂದು ಸಮುದಾಯವನ್ನು ಇವತ್ತು ಟಾರ್ಗೆಟ್ ಮಾಡುವುದಾದರೆ ಅದರ ಉದ್ದೇಶವೇನು? ಮುಸ್ಲಿಂ ಸಮುದಾಯವನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದರ ಬಗ್ಗೆ ನಾವು ಜಾಗೃತರಾಗ್ತೇವೆ. ಇಡೀ ಮುಸ್ಲಿಂ ಸಮುದಾಯ ಇದರಲ್ಲಿ ಒಟ್ಟಾಗ್ತೇವೆ. ಅಲ್ಲ, ಅದು ಕನ್ಫರ್ಮ್ ಇಲ್ಲದೆ ಹಾಕುವುದಲ್ಲ. ಮಸೀದಿಯ ಕೊಕ್ಕಡದಲ್ಲಿ ಮಸೀದಿ ಒಳಗೆ ಬಂದಿದ್ದಾರೆ, ಅಲ್ಲಿ ಹೊರಗೆ ಬಂದು ಇದನ್ನು ಕೊಟ್ಟಿದ್ದಾರೆ ಬಾಕಿದ ಮಸೀದಿ. ಸುಳ್ಯದಲ್ಲಿ ಬಂದಿದ್ದಾರಲ್ಲ, ಬೇಂದೆಲ್ಲ ಬರ್ತಾ ಮಸೀದಿ ಒಳಗಡೆ, ಮಸೀದಿ ಒಳಗೆ ಕೊಕ್ಕಡದಲ್ಲಿ ಒಳಗಡೆ ಬಂದು ಅಲ್ಲಿ ಮೆಂಬರ್ನ ಹತ್ರ ನಿಂತು ಸ್ಪೀಚ್ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ವಿಡಿಯೋ ಉಂಟಲ್ಲ, ವಿಡಿಯೋ ಕೊಡ್ತೇವೆ ನಾವು ನಿಮಗೆ. ಕೆಲವೊಂದು ಮಸೀದಿಗಳಲ್ಲಿ ಅದನ್ನು ಅಲ್ಲಿಯ ಜನಗಳು ವಿರೋಧಿಸಿದ್ದಾರೆ. ನಾವು ಹೇಳುದು, ನೀವು ಧಾರ್ಮಿಕ ಕೇಂದ್ರದಲ್ಲಿ ಜಾಗೃತಿ ಕೆಲಸ ಮಾಡುದು ಒಳ್ಳೆಯದು. ನಾವು ಜಾಗೃತಿ ಕೆಲಸ ನೀವು ಮಾಡಬೇಡಿ ಅಂತ ಹೇಳುವುದಿಲ್ಲ. ಆದರೆ ಒಂದು ಸಮುದಾಯವನ್ನು ಕುರಿತು ಜಾಗೃತಿ ಕೆಲಸ ಮಾಡೋದು ಬೇಡ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರಾರ್ಥನಾ ಕೇಂದ್ರದಲ್ಲಿ ಮಾಡೋದನ್ನು ಮಾಡಲಿ, ಅದರಲ್ಲಿ ನಮ್ಮದೇನು ಅಭ್ಯರ್ಥಿ. ಅಧ್ಯಕ್ಷರು ಈಗ ಹೆಸರಲ್ಲಿ ಓದಿರೋದಲ್ಲ ನಾವು. ಮತ್ತೆ ಎಲ್ಲಿ ಉದ್ದೇಶ ಏನಂತ ಹೇಳಿದ್ರೆ, ಇವರು ಹೆಸರು ಓದಿದ್ರು ಸ್ವಲ್ಪ. ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಅಲ್ಲಿ ಮಸೀದಿಯಲ್ಲಿ ಹೋದವರು ಅವರ ಉದ್ದೇಶ ಅಂತ ಒಂದೇ ಸಮುದಾಯವರು ಕಳ್ಳರು ಅಂತೇಳಿ ಎಲ್ಲ ಬಿಂಬಿಸುವಂತ ಕೆಲಸ ಆಗ್ತಾ ಉಂಟು. ಇದರಲ್ಲಿ ಈ ಗೋಹತ್ಯೆ ನಿಷೇಧ ಆಗಲಿ ಅಲ್ಲ, ಗೋ ಕಳ್ಳತನ ಆಗಲಿ ಎಲ್ಲ ಸಮುದಾಯರು ಇದ್ದಾರೆ, ಒಂದು ಸಮುದಾಯದಲ್ಲ. ಎಲ್ರಿಗೆ ಹೆಸರು ಓದಿದವರನ್ನು ಕರೆದು ಸ್ಟೇಷನ್ ಅಲ್ಲಿ ಹೇಳಿರ್ಬೋದು. ಏನಂತ ವಿಡಿಯೋ ಬಂದಿದ್ದ, ವಿಡಿಯೋ ಬಂದಿದ್ದ, ಫೋಟೋ ಬಂದಿದ್ದ, ವಿಡಿಯೋ ಬಂದಿದ್ದ, ಫೋಟೋ ಬಂದಿದ್ದ. ನಾನು ಹೇಳ್ತಾ ಇರೋದು ಯಾವ ಧಾರ್ಮಿಕ ಕೇಂದ್ರದಲ್ಲಿ ಇಂಥದ್ದು ಜನಜಾಗೃತಿ ಪೊಲೀಸ್ ಇಲಾಖೆ ಮಾಡ್ಬೋದು. ಅದು ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ಮಸೀದಿ, ಅದು ತಪ್ಪದು. ಅದಕ್ಕಾದಂಥ ಇದಿದೆ, ಅದಕ್ಕಾದಂಥ ಸಾರ್ವಜನಿಕ ಸ್ಥಳ ಇದೆ. ಆ ಸಂಘಟನೆಗಳನ್ನು ಕರೆದು ಬೇರೆ ಬೇರೆ ಸ್ಟೇಷನಲ್ಲಿ ಮಾಹಿತಿ ಕೊಡಬೇಕು ಹೊರತು ಒಂದು ಧಾರ್ಮಿಕ ಕೇಂದ್ರದಲ್ಲಿ ಹೋಗಿ ಮಾತ್ರ ಧಾರ್ಮಿಕ ಕೇಂದ್ರಕ್ಕೂ ಕಳ್ಳತನ ಮಾಡೋರಿಗೆ ಏನು ಸಂಬಂಧ ಇಲ್ಲ. ಈಗ ಒಂದು ಮನೆಯಲ್ಲಿ ಗೋವಧೆ ಮಾಡಲಾಗಿತ್ತು, ಕಲ್ಲಿನಲ್ಲೇ ಪಾರ್ಸಲ್ ಮಾಡ್ತಾ ಇತ್ತು. ಆ ಬಗ್ಗೆ ನಿಮ್ಮ ಒಪಿನಿಯನ್?
ಮನೆಯಲ್ಲಿ ಗೋಹತ್ಯೆ ಕಾನೂನು ಬಹಿರವಾಗಿ ಮಾಡಿದರೆ ಅದು ಅಪರಾಧ. ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಕಾನೂನು ಕ್ರಮಗಳಲ್ಲಿ ಅವರು ಕೇಸ್ ಮಾಡಲಿ, ಅವರು ಏನು ಕಾನೂನು ಅಡಿಯಲ್ಲಿದೆ ಅದು ಮಾಡಲಿ. ನಾವು ಅದಕ್ಕೆ ಏನು ಅಭ್ಯಂತರ ಇಲ್ಲ. ನಾವು ಗೋವು ಸಾಗಾಟದವರಿಗೆ ಬೆಂಬಲ ಅಲ್ಲ, ಧಾರ್ಮಿಕ ಕೇಂದ್ರದಲ್ಲಿ ಮಾಡಿದ್ದಕ್ಕೆ ನಮ್ಮ ವಿರೋಧ ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.